ಬೆಳ್ಳೂರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಚಿವ ಎಸ್ ಅಂಗಾರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ನೀಡಿ ವೈದ್ಯರ ಕೊರತೆಯನ್ನು ಶೀಘ್ರದಲ್ಲಿ ಪರಿಹರಿಸಲಾಗುವುದು ಮತ್ತು ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಪರಿವರ್ತಿಸಲಾಗಿದೆ ಎಂದು ಸಚಿವರು ಭರವಸೆಯನ್ನ ನೀಡಿದರು। ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್, ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್, ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಪನ್ನೆ, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು। ಬೆಳಿಗ್ಗೆ ಪಂಜದಲ್ಲಿ ಮೊರಾರ್ಜಿ ವಸತಿಶಾಲೆಯಲ್ಲಿ ಕೋವಿಡ್ ಕ್ವಾರಂಟೈನ್ ಕೇಂದ್ರ ಏನಿದೆ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಕೆಲಸವನ್ನು ಮಾಡೋದರ ಮೂಲಕ ಆನಂತರ ಶಿರಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆನಂತರ ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಇವತ್ತು ಬೆಳ್ಳಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾವು ಭೇಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ। ಇವತ್ತು ಭೇಟಿ ಕೊಟ್ಟಿರುವಂಥ ಮುಖ್ಯ ಉದ್ದೇಶ ಏನೆಂದರೆ ಕಳೆದ ಬಾರಿಯ ಕೋವಿಡ್ ನಿಯಂತ್ರಣ ಮತ್ತು ಈ ಬಾರಿಯ ಕೋವಿಡ್ ನಿಯಂತ್ರಣದಲ್ಲಿ ನಾವು ನೋಡುವ ಸಮಯದಲ್ಲಿ ನಾವು ಹೆಚ್ಚು ಆದ್ಯತೆಯನ್ನು ಕೋವಿಡ್ ಸೆಂಟರ್ ಏನಿದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ। ಯಾಕೆ ಮಾಡಬೇಕಾದ್ರೆ ಉದಾಹರಣೆಗೆ ನನ್ನ ಮನೆಯಲ್ಲಿ ನನಗೆ ಪಾಸಿಟಿವ್ ಅಂತ ಇಟ್ಟುಕೊಳ್ಳಿ, ನನ್ನ ಮನೆಯಲ್ಲಿ ಪಾಸಿಟಿವ್ ಬಂದ ಸಮಯದಲ್ಲಿ ನಾನು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು। ನನ್ನ ಮನೆಯಲ್ಲಿರುವಂಥ ಯಾವುದೇ ಜನಗಳಿಗೆ ಈ ಒಂದು ಕೋವಿಡ್ ಹರಡಬಾರದು ಅನ್ನತಕ್ಕಂಥ ಒಂದು ಜಾಗ್ರತೆ ನಾನು ವಹಿಸಬೇಕು। ನಾನು ವಹಿಸಿದಾಗ ಆಗ ಏನು ಮಾಡ್ತೇನೆ, ನಾನು ಪ್ರತ್ಯೇಕವಾಗಿ ಎಲ್ಲಿ ವ್ಯವಸ್ಥೆ ಇದೆ ಅದು ಏನು ವ್ಯವಸ್ಥೆಯನ್ನು ಮಾಡಬೇಕಾ ಆ ರೀತಿಯ ಯೋಚನೆಯನ್ನು ಮಾಡಿಕೊಳ್ತೇವೆ। ಆ ರೀತಿಯಲ್ಲಿ ಇವತ್ತು ಜನಗಳು ಕೂಡ ಯೋಚನೆಯನ್ನು ಮಾಡ್ತಾರೆ। ಆರೋಗ್ಯ ಕೇಂದ್ರದ ಸಮಸ್ಯೆಗಳ ಬಗ್ಗೆ ಸ್ಥಳೀಯರಾದ ಪನ್ನೆಗೊತ್ತು ಸುರೇಶ್ ಶೆಟ್ಟಿ, ಪದ್ಮನಾಭ್ ಶೆಟ್ಟಿ ಪಿರ್ವಾಚೆ, ರಾಕೇಶ್ ರೈ ಕೆಡಿಂಚಿ, ಶ್ರೀನಾಥ್ ರೈ ಬಳಿಲ, ರಾಮಕೃಷ್ಣ ಭಟ್ ಮತ್ತಿತರರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಸ್ಯೆಯನ್ನ ಸಚಿವರ ಗಮನಕ್ಕೆ ತಂದಿದ್ರು। ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಳ್ಳಾರೆ।